ನಾನು 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನಮ್ಮ ಕಾಲೇಜಿನ ಕೃಷ್ಣ ಚೇತನದಲ್ಲಿ ಸುಸಜ್ಜಿತವಾದ ಹವಾನಿಯಂತ್ರಿತ ಸೆಮಿನಾರ್ ಹಾಲನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಇದರ ಉದ್ಘಾಟನೆಯನ್ನು ನಮ್ಮ ಶಾಸಕ ಶ್ರೀಮಾನ್ ಅಶೋಕ್ ರೈ ಅವರು ಹಾಗೂ BDA ಚೇರ್ಮನ್ ಆಗಿದ್ದು ಈಗ ಮಾನವ ಹಕ್ಕುಗಳ ಅಧ್ಯಕ್ಷರಾದ ಟಿ ಶ್ಯಾಮ್ ಭಟ್ ಇವರು ಹಾಗೂ ಗಿರೀಶ್ ಪದ್ಮಶ್ರೀ ವಿಜೇತ ಗಿರೀಶ್ ಬಾರೋಡ್ ಅವರು, ತೂಗು ಸೇತುವೆಯ ಎಕ್ಸ್ಪರ್ಟ್ ಇವರು, ಹಾಗೂ ಚಂದ್ರಕಾಂತ್ ರಾವ್ ಇವರು ಸ್ವಿಸ್ ಸಿಂಗಾಪುರ್ ಓವರ್ಸೀಸ್ ಎಂಟರ್ಪ್ರೈಸಸ್ ಸಿಂಗಾಪುರ್ ಇದರ ಮಾಜಿ ಅಧ್ಯಕ್ಷರಾಗಿದ್ದವರು. ಇವರೆಲ್ಲರೊಂದಿಗೆ ವಿದ್ಯಾವರ್ಧಕ ಹಾಗೂ ವಿವೇಕಾನಂದ ಕಾಲೇಜು ಹಾಗೂ ಸಮಸ್ತರೊಂದಿಗೆ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮೆಲ್ಲರ ಬೆನ್ನೆಲುಬು ಕಲ್ಲಡ್ಕ ಶ್ರೀ ಪ್ರಭಾಕರ್ ಇವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅವರು ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು. ಇದರ ಸಭಾಭವನ ಸಾವರ್ಕರ್ ಸಭಾಭವನ ಎಂದು ಇನ್ನು ಮುಂದೆ ಗುರುತಿಸಲ್ಪಡ್ತದೆ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸುಸ್ವಾಗತ. EL ಆಚಾರ್ಯರವರು ಅವರ 100ನೇ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಅವರ ಮಗ ಬಲರಾಮಾಚಾರ್ಯರವರು ನಮ್ಮ ಕಾಲೇಜಿಗೆ ಒಂದು ಕಾರಂಜಿಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಅದರ ಉದ್ಘಾಟನೆಯನ್ನು ಕೂಡ ಅವತ್ತು 11:30ರಿಂದ 12ರ ಒಳಗೆ ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ. ಎಲ್ಲರಿಗೂ ಕೂಡ ಸುಸ್ವಾಗತ. ನಮ್ಮ ಸಂಸ್ಥೆ ವಿದ್ಯಾವರ್ಧಕ ಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿದೆ. ವಿದ್ಯಾವರ್ಧಕ ಸಂಸ್ಥೆ ಆಗಲಿ 78ಕ್ಕಿಂತ ಹೆಚ್ಚು ನಮ್ಮಲ್ಲಿ ಸಂಸ್ಥೆಗಳಿವೆ. ಈ ಸಂಸ್ಥೆಗಳು ಸಾಮಾಜಿಕ ಕಳಕಳಿಯೊಂದಿಗೆ ಕೆಲಸ ಮಾಡುವಂತಹ ಸಂಸ್ಥೆ. ಇದರಲ್ಲಿ ಯಾರಿಗೂ ಕೂಡ ಮ್ಯಾನೇಜ್ಮೆಂಟ್ ಇರಲಿ, ಯಾರಿಗೂ ಕೂಡ ಲಾಭದಾಯಕವಾದ ಹುದ್ದೆ ಅಲ್ಲ. ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಾವೆಲ್ಲ ಸಮಾಜಕ್ಕೆ ಬೇಕಾಗಿ ಏನಾದರೂ ಕೊಡುಗೆ ಕೊಡಬೇಕಂತ ಹೇಳೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದರೊಂದಿಗೆ ಸುಮಾರು 2.5 3 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಸುಸಜ್ಜಿತ ಸಭಾಭವನ ನಿರ್ಮಾಣ ಆಗಿದೆ. ಕೆಪಾಸಿಟಿ ಸಾಧಾರಣ 500 ಮಕ್ಕಳು. ಸಾವರ್ಕರ್ ಅಂದ್ರೆ ಯಾರು? ಯಾರು? ಸಾವರ್ಕರ್ ಅಂದ್ರೆ ವೀರ ಸಾವರ್ಕರ್. ಮತ್ತೆ ಖಾಲಿ ಸಾವರ್ಕರ್ ಅದು ವಿಷಯ ನೀವು ಕೇಳಿದ್ದು ಸರಿ. ಅದು ತುಂಬಾ ಉದ್ದ ಆಗ್ತದೆ ಅಂತ ಹೇಳಿ ಸಾವರ್ಕರ್ ಅಂತ. ಸಾವರ್ಕರ್ ಬೇರೆ ಇದ್ದಾರಲ್ಲ, ಸಾಧನೆ ಇಲ್ಲ ಸಾವರ್ಕರ್ ಅಂತ. ವಿನಾಯಕ ದಾಮೋದರ ಸಾವರ್ಕರ್ 500 ಕೆಪಾಸಿಟಿ ಸುಮಾರು 500 ಹವಾನಿ ಕಂಪ್ಲೀಟ್ ಹವಾನಿ ಅಂತ ಹೇಗೆ ಸರಿ. ಆದ್ರೆ ಯಾವ ಅದರಲ್ಲಿ ಒಂದು ಕಾರಣ ಅಲ್ಲ, ಅದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ವೀರ ಸಾವರ್ಕರ್ ಅಂತ ಹೇಳಿದ ತಕ್ಷಣ ನಮ್ಮ ಮಕ್ಕಳು ಯೂಶಲಿ PS ಸಭಾಭವನ ಅಂತೇಳಿ ಮತ್ತೆ ಕರೀಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಒಂದು ಶಾರ್ಟ್ ಕಟ್ ಅಲ್ಲಿ ಕರೀಲಿಕ್ಕೆ ಶುರು ಮಾಡ್ತಾರೆ. ಹೇಗೆ VC ನಾವು ಆಕ್ಚುಲಿ ನಮ್ಗೊಂದು ಆಶೆ ಏನಂದ್ರೆ ವಿವೇಕಾನಂದ ಅಂತ ಹೇಳ್ಬೇಕು, ಅದು VC ಹೇಳ್ತಾರೆ. ಅದಕ್ಕೋಸ್ಕರ ಆತರ ಆಗ್ಬಾರ್ದು, ಸಾವರ್ಕರ್ ಹೆಸರು ಬರ್ಬೇಕು ಅಂದ್ರೆ ಒಂದು ದೃಷ್ಟಿಯಿಂದ ಹಾಗೆ ಇಟ್ಟದ್ದು. ಸಾವರ್ಕರ್ ಅಂದ್ರೆ ಮನಸ್ಸಿಗೆ ವೀರ ಸಾವರ್ಕರ್ ಬರುತ್ತೆ. ಈಗ ಮೋದಿ ಅಂದ್ರೆ ಮೋದಿ ಅವರೇ ಬರ್ತದೆ, ಹಾಗೆ ಆಗಿದೆ. ಮತ್ತೆ ಇದನ್ನು ಸ್ವಲ್ಪ ಸಾರ್ವಜನಿಕರನ್ನು ಇನ್ವೈಟ್ ಮಾಡಿ ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಪರಿಸರದಲ್ಲಿ ಇಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಇದ್ದು ಇದು ನಮ್ಗೆ ಆದ ಅನುಭವ. ನಮ್ಮ ಇಲ್ಲಿಯ ತುಂಬಾ ಗಣ್ಯರಿಗೆ ಇನ್ಕ್ಲೂಡಿಂಗ್ ಪತ್ರಕರ್ತರಿಗೆ ಆದ್ರೂ ಕಾಲೇಜ್ ಯಾವ ಮಟ್ಟಿಗಿದೆ ಅಂತ ಹೇಳುವ ಕಲ್ಪನೆ ಇಲ್ಲ. ನಿಜವಾಗಿ ಹೇಳಿದ್ರೆ ಒಳಗೆ ಬಂದು ನೋಡಿದ್ರೆ ಮಾತ್ರ ಅದರ ಕಲ್ಪನೆ ಆಗ್ತದೆ. ಈಗ ತುಂಬಾ ನಾವು ಡೆವಲಪ್ಮೆಂಟ್ ಗಳಾಗಿದೆ ಕಾಲೇಜಲ್ಲಿ. ಯಾವ ಪೇಟೆಯಲ್ಲಿರುವ ಕಾಲೇಜಿಗೆ ಸರಿಸಮಾನವಾಗಿದ್ದೇವೆ ಈಗ ನಾವು. ಅದನ್ನೆಲ್ಲ ಒಂದು ವೀಕ್ಷಣೆ ಮಾಡಬೇಕು. ಇದೊಂದು ಅವಕಾಶ ಅಂತ ಹೇಳುವ ದೃಷ್ಟಿಯಿಂದ ನಾವು ಇದೊಂದು ಸಾರ್ವಜನಿಕ ಕಾರ್ಯಕ್ರಮದ ರೀತಿಯಲ್ಲಿ ಆಯೋಜಿಸಿದ್ದೇವೆ. ಮುಖ್ಯ ಕಾರಣ ಈ ಸಭಾಭವನ ಅಕಾಡೆಮಿಕ್ ಪರ್ಪಸ್ ಮಾತ್ರ ಅದು ಇನ್ನೂ ಆಲೋಚನೆ. ಈಗ ಅಕಾಡೆಮಿಕ್ ಪರ್ಪಸ್ ಮೇನ್ ನಮಗೆ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಜನರಲ್ಲಾಗಿ ಬೇರೆ ಕೊಡುವ ಸಿಸ್ಟಮ್ ಇಲ್ಲ.
ನಾವು ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಮತ್ತೆ ಈಗ ಬಿಲ್ಡಿಂಗ್ ಅಲ್ಲ ಬಿಲ್ಡಿಂಗ್ ನ ಟಾಪ್ ಅಲ್ಲಿ ಟಾಪ್ ಅಲ್ಲಿ ಬೇರೆ ರೀತಿಯ ಲಿಫ್ಟ್ ವ್ಯವಸ್ಥೆ ಎಲ್ಲ ಉಂಟು, ಎಕ್ಸೆಸ್ ಬೇರೆಗಳಿದೆ. ಹೊರಗಿದೆ. ಹೊರಗಿಲ್ಲ. ಕೃಷ್ಣ ಚೇತನ ಅಂತ ಬಿಲ್ಡಿಂಗ್ ನ ಟಾಪ್ ಫ್ಲೋರ್. ಟಾಪ್ ಅಲ್ಲಿ. ಮತ್ತೆ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಉಪಯೋಗಕ್ಕೆ ಯುಎಸ್ನಲ್ಲಿ ಬರ್ತಲ್ಲ ಹೌದು. ಔಟ್ಸೈಡ್ ಗೆ ಅದನ್ನ ಈಗ ಇನ್ನು ನಿರ್ಧಾರ ಆಗ್ಬೇಕಷ್ಟೇ. ಇದರಲ್ಲಿ MBA ಕೂಡ ಇದೆಯಲ್ಲ? MBA ಇದೆ, MCA ಇದೆ, MBA ಇದೆ, MCA MCA ಇದೆ. ಪ್ರತಿ ವರ್ಷವೂ ಫುಲ್ ಆಗ್ತಾ ಇದೆ MBA. ಅಡ್ಮಿಷನ್ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಪ್ಲೇಸ್ಮೆಂಟ್ ಹಾಗೆ ಒಳ್ಳೆ ಬೆಳೀತಾ ಉಂಟು ಎಲ್ಲ ಬ್ರಾಂಚ್ಗಳಿಗೆ. ಸುಮಾರು 75ರಿಂದ 80ರಷ್ಟು ಕಂಪನಿಗಳು ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ಪ್ಲೇಸ್ಮೆಂಟ್ ದೃಷ್ಟಿಯಿಂದ ಬರ್ತಾರೆ. ಒಳ್ಳೊಳ್ಳೆ ಕಂಪನಿಗಳು. ನಮ್ಮ ಪ್ರಚಾರ ಸ್ವಲ್ಪ ಕಡಿಮೆ, ಆದರೆ ಕೆಲಸಗಳು ಚೆನ್ನಾಗಿ ಆಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ರಿಸರ್ಚ್ ದೃಷ್ಟಿಯಿಂದ ಒಂದು ಫಸ್ಟ್ ಆರ್ ಸೆಕೆಂಡ್ ವರ್ಷನಲ್ಲಿ ಇಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು ನಮ್ಮಲ್ಲಿ ಬರ್ತಾ ಇದೆ. ಮತ್ತೊಂದು ಗಮನಿಸಬೇಕಾದ್ರೆ ನಮ್ಮಲ್ಲಿ ಏನ್ ಪ್ಲೇಸ್ಮೆಂಟ್ ಆಗಿದೆ ಅದು ಆಕ್ಚುಯಲ್ ಪ್ಲೇಸ್ಮೆಂಟ್. ಈಗ 15 ಲಕ್ಷ ಪ್ಯಾಕೇಜ್ ಅಂತ ಹೇಳಿದ್ರೆ ಅದು ನಿಜವಾಗಿ 15 ಲಕ್ಷ ಪ್ಯಾಕೇಜ್. ಕೆಲವು ಕಾಲೇಜುಗಳು ನೀವು ಸ್ವಲ್ಪ ಅದರ ಬಗ್ಗೆ ಸಂಶೋಧನೆ ಮಾಡಿದ್ರೆ ಗೊತ್ತಾಗ್ತದೆ 30 ಲಕ್ಷ 35 ಲಕ್ಷ ಪ್ಯಾಕೇಜ್ ಅಂತ ಹಾಕ್ತಾರೆ. ಅದು 3 ವರ್ಷ 4 ವರ್ಷ ಟ್ರೈನಿಂಗ್ ಕರೆದು ಮತ್ತೆ ಅವನು ದುಡ್ಡು ಕಟ್ಟಿ ಆದ್ರೆ ಸಿಕ್ಕಿದ್ರೆ 35 ಲಕ್ಷದನ್ನು ಈಗಲೇ ಹಾಕುವಂಥದ್ದು. ಆ ತರದ ಯಾವುದೇ ಕಿಮಿಕಿಗಳು ನಮ್ಮ ಕಾಲೇಜಲ್ಲಿ ಇಲ್ಲ. 5 ಲಕ್ಷ ಅಂದ್ರೆ 5 ಲಕ್ಷ, 15 ಲಕ್ಷ ಈಗ ನಮ್ಮಲ್ಲಿ ಆಗಿದೆ. ಈಗ 15 ಲಕ್ಷದ 16 ಲಕ್ಷದ ಪ್ಯಾಕೇಜ್ ಅವರಿಗೆ ಆಕ್ಚುಲಿ 16 ಲಕ್ಷ ಪ್ಯಾಕೇಜ್. ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.